ಇಡೀ ಜಗತ್ತೇ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ತಲೆ ಕೊಡುವ ಪ್ರಸಂಗ ಬಂದಿದೆ ಈಗಿನ ಕಾಲದಲ್ಲಿ. ಇದಕ್ಕೆ ಯಾರನ್ನೂ ಬೈದು ಪ್ರಯೋಜನ ಇಲ್ಲ. ನಮ್ಮ ಪ್ರಾರಬ್ಧವೇ ಕಾರಣ ಅಂತ ಹೇಳಬೇಕಾಗುತ್ತೆ. ಈ ಪ್ರಾರಬ್ಧವನ್ನು ಕಮ್ಮಿ ಮಾಡಿಕೊಳ್ಳಬೇಕು. ಅದು ನಮ್ಮ ಕೈಯಲ್ಲಿ ಇರುವುದು. ಇದನ್ನೇ ಮನಗಂಡು ನಮ್ಮ ಹಿಂದಿನ ಋಷಿ ಮುನಿಗಳು ಬಹಳ ದೂರ ದೃಷ್ಟಿ ಉಳ್ಳವರು. ನಮಗೆ ನಾಳೆದ್ದೇ ಇವತ್ತಿದ್ದೇ ನಂತರ ಏನು ಅಂತ ನಮಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕ್ಷಣದಲ್ಲಿ ಏನು ಅಂತ ನಮಗೆ ಗೊತ್ತಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಆಲೋಚನೆ ಮಾಡಿ ಮುಂದೆ ಪ್ರಪಂಚಕ್ಕೆ ನಾನಾ ರೀತಿಯಾದ ಯಾವ ಕಾಯಿಲೆಗಳಿಗೆ ಔಷಧಿ ಇನ್ನೂ ಕಂಡು ಹುಡುಕ್ಲಿಕ್ಕೆ ಆಗಲಿಲ್ಲವೋ ಅಂತಹ ಕಾಯಿಲೆಗಳಿಂದ ಜನ ಬಳಲ್ತಾರೆ ಅಂತ ಭಾವಿಸಿ ಆ ಜನಗಳಿಗೊಂದು ಮನಸ್ಸಿನಲ್ಲಿ ಇರಬೇಕು ಏನು ಅಂತ, ಯಾವುದೋ ಒಂದು ನಮಗೆ ನಿಮಗೆ ಕಾಣದ ಒಂದು ಶಕ್ತಿ ಕೆಲಸ ಮಾಡ್ತಾ ಉಂಟು ಎನ್ನುವ ಭಾವನೆ ನಮ್ಮ ಜನಕ್ಕೆ ಯಾವಾಗಲೂ ಇರಬೇಕು. ಏನೋ ಒಂಚೂರು ನಾನು ಮಾಡಿದ ಕ್ಷಣಕ್ಕೆ ನಾನೇ ಮಾಡಿದೆ ಅಂತ ಮನುಷ್ಯ ಏನಾದರೂ ಕೊಬ್ಬಿದರೆ ಹಾರಾಡಿದರೆ ಆವಾಗ ದೈವ ನಾನಿದ್ದೇನೆ ಅಂತ ಈ ರೀತಿ ತೋರಿಸಿಕೊಡುವ ಹಂತಕ್ಕೆ ನಾವು ತಲುಪಬಾರದು. ದೇವರ ಅಮ್ಮ ಹೊಡೆಯುವ ರೀತಿಯಲ್ಲಿ ನಾವು ತಂಟೆ ತಕರಾರು ಮಾಡಬಾರದು. ಬೇಕು ತಂಟೆ ತಕರಾರು ಬೇಕು. ಆ ತಂಟೆಗೂ ಕೂಡ ಅಮ್ಮ ಬೇಷ್ ಅಂತ ಹೇಳುವಂತಿರಬೇಕು ವಿನಃ ಬೆತ್ತ ಹಿಡ್ಕೊಂಡು ಹೊಡೆಯುವ ಹಂತಕ್ಕೆ ನಾವು ತಲುಪಬಾರದು. ಇದನ್ನು ಮನಗಂಡ ನಮ್ಮ ಋಷಿಗಳು ಏನು ಮಾಡಿದರು ಅಂತಂದರೆ, ಈಗ ವೈದ್ಯರಿಂದ ಔಷಧಿ ಸಿಗುವುದಿಲ್ಲಲ್ಲ, ಅದಕ್ಕೋಸ್ಕರನೇ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ತೆರೆದಿರುವ ಔಷಧ ಕೇಂದ್ರಗಳ ಹೆಸರೇ ದೇವಸ್ಥಾನಗಳು ಅಂತ. ಅಲ್ಲಲ್ಲಿ ಇಂತಹ ದೇವಸ್ಥಾನಗಳನ್ನು ಮಾಡಿದ್ದಾರೆ. ನಮಗೆ ಒಮ್ಮೊಮ್ಮೆ ತೋರುತ್ತೆ ಅಲ್ಪವಂಜಿ ದೇವಸ್ಥಾನ ಮುಲ್ಪವಂಜಿ ದೇವಸ್ಥಾನ ರಡ್ಡು ಬೋರ್ಡ ಅಂಡ ರಡ್ಡು ಊರಿಗೂ ಒಂಜಿ ಯಾವತ್ತಾನ ಅಂಡ ಸಿನಿಮಾ ಮಂದಿರ ಬತ್ತಂಡ ನನ್ನ ಒಪ್ಪಡು ಅವು ಬಿಡಿ. ಇತ್ತ ಸಿನಿಮಾ ಮಂದಿರ ಇಜ್ಜೆ ಬೊಕ್ಕ ಇಲ್ಲಾಗ ಒಂಜಿ ಟಿ ವಿ ಪಂಡ ಇಜ್ಜು ಒಂದೊಂಜಿ ಕೊನೆಗೆ ಒಂದೊಂಜಿ ಟಿ ವಿ ಬೋರ್ಡುಗೆ ಇಲ್ಲಡು ಅವಲತ್ತು ನನ್ನ ಗಂಡಾಂತರಕ್ಕೇನುವರ ಒರಿಯರಿಗೆ ಒಂದೊಂಜಿ ಟಿ ವಿ ಬೋರ್ಡಿಗೆ ಐಕೇರ್ಲ ಗಲಾಟೆ ಮಲ್ಪುಜೇರು ಒಂಜಿ ಊರುಡು ರಡ್ಡು ದೇವಸ್ಥಾನ ಬತ್ತಂಡ ರಡ್ಡು ಊರಿಗೂ ಒಂಜಿ ಯಾವತ್ತ ಪಂಪಿನ ಹಂತಗೂ ನಮೈನಿ ಬೈದ ಒಂದು ದಾದ ಒಂದು ಆರೋಗ್ಯ ಕೇಂದ್ರ ಆನೆಡ್ದವ್ರ ನಮ್ಮ ಇಡೆಗೆ ದಿನಾಲ ಬರೊಂದೇರು ಉಪ್ಪೇರ ಅಥವಾ ದಿನಾಲ ಇಲ್ಲಡು ದೇವರನ ಬಗ್ಗೆ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಎಂದು ಏರು ಪ್ರತಿ ದಿನಲ ಇಲ್ಲಡು ಪನೊಂದು ಉಪ್ಪೇರ ಅವು ಎಂಚಿನ ಕೊರೋನಾಗೇನ ಎಂಚಿನ ಆಯ್ತ ಕ್ರಿಮಿಕಿಲುಗೇನ ಒಲ್ಪ ಒಲ ಐಪೋಡವು ನಮ್ಮ ಬಂಜಿದಲ ಐಪೋಪುಂಡ ಒಲ್ಪಡ್ದು ಪೋಡು ಬಾಯಿಡೆ ಪೋಡ ಅಥವಾ ಮುಂಕುಡೆ ಪೋಡ ಕಂಟೆಲ್ಡೆ ಜತ್ತದು ಪೋಡ ಆ ಕಂಟೆಲ್ಡ್ ದಿನಾಲ ಹರೇ ರಾಮ 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 ಹರೇ 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 ಕೃಷ್ಣ ಸುಲಭ ಉಂಡತ್ತ. ನಂಗೆ ಗೊತ್ತಜ್ಜ ಅಮೇರಿಕದ ಕಳ್ಳಕ್ಕೆ ನನಗೆ ಅಕಲ್ ಕಲ್ಪ ಕೊರುವೇರು ನಂಗೆ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಪಣ್ಪಿನ ಪದ್ನಾಜಿ ಸರ್ತಿದ ಪುದರ್ ಒಂದು ದೇವಿರ್ನ ಆ ಪದ್ನಾಜಿ ಸರ್ತಿದ ಪುದರ್ ಪಣ್ಪಿ ಮಾತ್ರೇನು ಪ್ರತಿದಿನ ಮೂಲು ಕಂಟೆಲ್ಡ್ ದಿಂಡ ಅವು ಸಿಗ್ನಲ್ದ ಲೆಕ್ಕ ಆ ಕೊರೋನಾ ವೈರಸ್ ಸಿಗ್ನಲ್ ದಾಟುದು ಒಲಾಯಿ ಪೋಪುಜಿ ಮೂಲೆ ಉಂಟು ಅಲ್ಪನೆ ಪಡ್ಚ ಆಪುಂಡು ಅಲ್ಪನೆಗೆ ಸಾವು ಬರ್ಪುಂಡು. ಆ ದೃಷ್ಟಿಡ್ ದಾನ್ ಇನಿತ ದಿನ ಉಪರಿಯಾವು ಸರ್ಕಾರದ ಅಲ್ಪ ಸೇರ್ರೆ ಬಲ್ಲಿ ಮುಲ್ಪ ಸೇರ್ರೆ ಬಲ್ಲಿ ಅಂಚ ಮಲ್ಪಡೆ ಇಂಚ ಮಲ್ಪಡೆ ಪಂಡದು ಆಂಡಲ ನಮ್ಮ ಭಾವುಕಿರು ಇನಿತ ದಿನ ಸೇರ್ದ ದಾಯ ಗೊತ್ತುಂಡ. ಇಡೀ ಭಾರತ ದೇಶಗೆ ನಮ್ಮ ಮಾತ್ರ ಕೊರ್ರೆಗೆ ಪಿದಾಡ್ ದಿನಗಳು ಬರೇ ನಂಗೆ ಇಲ್ಲಡೆ ಮಾತ್ರತ್ತೆ ಇಡೀ ದೇಶನ ಇಡೀ ಪ್ರಪಂಚಗೆ ಬೈದಿನ ಕಾಯಿಲೆ ವಾಸಿಯಾವಡು ಪಣಪಿ ಉದ್ದೇಶಡು ನಮ್ಮ ಸೋಮನಾಥನ ಸನ್ನಿಧಾನ ಮಾತಿರಲ ಸೇರ್ದ ಅನ್ನ ಛತ್ರಗೋ ಪಂಡದಿತ್ತೆ ನಮ್ಮ ಶಂಕುಸ್ಥಾಪನೆ ಮಲ್ತೊಂದಿಲ್ಲ ದೇವರಿಗೆ ತೋಜಾದಿನ ನೊಪ್ಪುನ ನಮ್ಮ ಒಣಸು ಮಲ್ತಂಡ ಅವು ರಡ್ನೆ ಮರ್ದು ಸುರುತ ಮರ್ದು ಹರೇ ರಾಮ ಹರೇ ಕೃಷ್ಣ ರಡ್ನೆ ಮರ್ದು ದೇವರಿಗೆ ತೊದಪಾದು ಒಣಸು ಮಲ್ಪಿನೇ ರಡ್ನೆ ಮರ್ದು ಅಂಚ ಆ ನನಂಜಿ ನಂಗೆ ವೈದ್ಯಾಲಯದಾದ ಅನ್ನಛತ್ರ ಆ ಅನ್ನಛತ್ರ ಬೇಗ ಆವಡು
ಮಸ್ತ್ ಜನ ಇಡೆ ಬರ್ಪಿಲೆ ಕಾಬಡು ಮಸ್ತ್ ಜನ ದೇವೇರ್ನ ಪ್ರಸಾದ ಒಣಸು ಮಲ್ತದು ಆ ಜನತ ಬುದ್ಧಿಲ ಎಡ್ಡೆ ಬದಲಾವಣೆ ಅದು ಇಲ್ಲಡುಪ್ನಗಲ ಮಾತ ಕಡೆಗೆ ಪೋದಲ ಬಜಿ ನುಪ್ಪುಂದತ್ ಇಡೀ ನಮ್ಮ ಜೀವನನೇ ದೇವರಿಗೆ ಸಮರ್ಪಣೆ ಮಲ್ತೊಂದುಲ್ಲ ಪಂಪಿನ ಭಾವನೆ ನಮಟ ಬರಡು ನಮ್ಮ ಊರ್ದ ಜನಕ್ಲಿಗೂ ಕ್ಷೇಮ ಆವಡು ದೇಶಕ್ಕೂ ಕ್ಷೇಮ ಆವಡು ಪಣ ದೇವರಡ ನಟ್ಟೊಂದು ರಡ್ಡು ಪಾತೆರ ಮುಗಿಪಾವುಂದುಲ್ಲ.